ಮಂಗಳೂರು ಮಹಾನಗರ ಪಾಲಿಕೆಯ ಬೋಳೂರು ವಾರ್ಡ್ನ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ತ್ಯಾಜ್ಯ ಸಂಗ್ರಹದ ವಾಹನದಲ್ಲಿ ತೆರಳಿ ಪೌರ ಕಾರ್ಮಿಕರಿಂದ ಮನೆ ಮನೆ ಕಸ ಸಂಗ್ರಹಿಸುವುದರೊಂದಿಗೆ ರಸ್ತೆ ಬದಿ ರಾಶಿ ಬಿದ್ದಿದ್ದ ತ್ಯಾಜ್ಯ ತೆರವುಗೊಳಿಸುತ್ತಿರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಇವರ ಕಾರ್ಯವೈಖರಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಮಠದ ಕಣಿಯಲ್ಲಿ ತ್ಯಾಜ್ಯ ಸಂಗ್ರಹ ವಾಹನದ ಸಮಸ್ಯೆಯಿಂದ ಮನೆಯಿಂದ ಕಸ ಸಂಗ್ರಹವಾಗದೆ ರಸ್ತೆ ಬದಿ ಬಂದು ರಾಶಿ ಬಿದ್ದಿತ್ತು. ಸಾರ್ವಜನಿಕರು ಪ್ರತಿನಿತ್ಯ ಜಗದೀಶ್ ಶೆಟ್ಟಿ ಅವರಿಗೆ ಕರೆ ಮಾಡಿ ತ್ಯಾಜ್ಯ ತೆರವು ಮಾಡಿಸುವಂತೆ ಮನವಿಯನ್ನ ಮಾಡುತ್ತಿದ್ದರು. ಕಾರ್ಪೊರೇಟರ್ ತ್ಯಾಜ್ಯ ಸಂಗ್ರಹಿಸುವವರ ಗಮನಕ್ಕೆ ಈ ವಿಚಾರವನ್ನ ತಂದರೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಬೇಸತ್ತು ಅವರು ತ್ಯಾಜ್ಯ ಸಂಗ್ರಹಿಸುವ ಗಾಡಿಯಲ್ಲಿ ಕುಳಿತು ಸ್ಥಳಕ್ಕೆ ತೆರಳಿ ಪೌರ ಕಾರ್ಮಿಕರಿಂದ ಎಲ್ಲಾ ಕಸವನ್ನ ತೆರವುಗೊಳಿಸಿದ್ದಾರೆ. ಜೊತೆಗೆ ಮನೆ ಮನೆಗೆ ತೆರಳಿ ಕಸ ವಿಲೇವಾರಿ ವ್ಯವಸ್ಥೆಯನ್ನ ಪರಿಶೀಲಿಸಿದ್ದಾರೆ. ಈ ಕುರಿತ ವಿಡಿಯೋ ವೈರಲ್ ಆಗ್ತಾ ಇದೆ.